ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಎಂದು ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ದೀಪು ರಾಘವೇಂದ್ರ ಪಾವಗಡ ಅವರು ಹೇಳಿದರು. ಡಿಸೆಂಬರ್ 19ರಂದು ಪಾವಗಡ ಕ್ಷೇತ್ರ ಸಮಗ್ರ ಅಭಿವೃದ್ಧಿಯೊಂದೇ ನಮ್ಮ ಗುರಿ ಎಂದು ಸಮುದಾಯಕ್ಕೆ ಅವರು ಹೇಳಿದ್ದಾರೆ. ಭಾನುವಾರ ರಾತ್ರಿ ಅಭಿಮಾನಿ ಬಳಗದಿಂದ ಪಟ್ಟಣದ ಕ್ರೀಡಾಂಗಣ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಗಡಿನಾಡು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ, ಆರೋಗ್ಯವೂ ಬಹಳ ಮುಖ್ಯ ಎಂದು ಹೇಳಿದರು. ಎಲ್ಲರೂ ಶಿಕ್ಷಣ ಪಡೆದಾಗ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಉದ್ದೇಶದಿಂದ ತಾಲೂಕಿನ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ತಾಲೂಕಿನ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುತ್ತೇನೆ. ಉಸಿರು ಇರುವವರೆಗೂ ಸಮಾಜ ಸೇವೆಗೆ ಮುಡಿಪಾಗಿರುತ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾಕ್ಷೇತ್ರದ ಜನರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮಾರ್ಗದರ್ಶಕರಾದ SR ರಾಘವೇಂದ್ರ, ಶಶಾಂಕ್, ಸುಧೀರ್, ಲಕ್ಷ್ಮಣಮೂರ್ತಿ, ಪ್ರಕಾಶ್, ರಾಜೇಂದ್ರ, ಗಿರೀಶ್, ತಿರುಮಣಿ, ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗಣ್ಣ, ತಿಪ್ಪೇಸ್ವಾಮಿ, ನ್ಯೂ ಅಂಜನ್ ಸ್ಟುಡಿಯೋ ತಿಮ್ಮರಾಜು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ರೋವರಿಗಳು ಹಾಗೂ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿಗಳು ಹಾಗೂ ಸಮಾಜ ಸೇವಕಿ ಶ್ರೀಮತಿ ದೀಪು ರಾಘವೇಂದ್ರ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಟುವಟಿಕೆಗಳು ಕನ್ನಡದ ಕಾರ್ಯಕ್ರಮಗಳು ಮುಂದೆ ಬರಬೇಕು. ಅದಕ್ಕೆ ಬೇಕಾದಂತಹ ಸಂಪೂರ್ಣವಾದ ಬೆಂಬಲ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತಾ, ನನ್ನ ಉದ್ದೇಶ ಪಾವಗಡದಲ್ಲಿ ಶಾಲೆಗಳ ಅಭಿವೃದ್ಧಿ ಹಾಗೂ ಮಕ್ಕಳ ಶಿಕ್ಷಣ ವಿಚಾರಕ್ಕೆ ನಾನು ಪ್ರಾಮುಖ್ಯತೆ ಕೊಡೋಕೆ ಇಷ್ಟಪಡ್ತೇನೆ. ಪಾವಗಡದಲ್ಲಿರ್ತಕ್ಕಂತಹ ಹಿರಿಯ ಸಾಹಿತಿಗಳು ಏನಿದ್ದಾರೆ ಅವರ ಮಾರ್ಗದರ್ಶನ ಈಗಿನ ಯೂತ್ಗೆ ಅವಶ್ಯಕತೆ ಇದೆ. ಹಾಗೆ ಪಾವಗಡದಲ್ಲಿರ್ತಕ್ಕಂತಹ ಏನು ಇವಾಗ ಯೂತ್ ಸಾಹಿತಿಗಳಾಗಿರಲಿ ಅಥವಾ ಕವಿಗಳಾಗಿರಲಿ ಮುಂದೆ ಬರಬೇಕು ಅಂತ ಇಷ್ಟಪಡ್ತೇನೆ. ದಯವಿಟ್ಟು ತಮ್ಮ ಏನು ಕಲೆ ಇದೆ ಅದನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸಿ. ಪಾವಗಡದಲ್ಲಿ ಕೂಡ ಯಾರು ಕಡಿಮೆ ಇಲ್ಲ, ಎಲ್ಲರಿಗಿಂತ ಹೆಚ್ಚು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತಮ್ಮಲ್ಲಿರೋ ಪ್ರತಿಭೆಗಳನ್ನ ದಯವಿಟ್ಟು ಹೊರಗೆ ತಂದು ಜನಕ್ಕೆ ತೋರಿಸ್ಬೇಕು ತಾವು ಏನು ಅಂತ ಅಂದ್ಬಿಟ್ಟು. ಹಾಗೆ ಈಗ ಏನು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ಟ್ರಸ್ಟ್ ಕಡೆಯಿಂದ ಸಾಕಷ್ಟು ಜನಗಳು ಬಂದಿದ್ದಾರೆ. ಇನ್ನು ಹೆಚ್ಚು ಜನ ಬರಬೇಕು ಅಂತ ಅಂದ್ಬಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ನಾನು ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಜನಕ್ಕಾಗಿ, ಜನರಿಗೋಸ್ಕರ ಏನು ಇಷ್ಟು ವರ್ಷ ಟ್ರಸ್ಟ್ ಕೆಲಸ ಮಾಡ್ತಾ ಬಂತು ಅದಕ್ಕೆ ಜನರಿಗೆ ತಿಳಿಸ್ಬೇಕು, ಜನರಿಗೆ ಯಾರು ದೀಪು ರಾಘವೇಂದ್ರ ಅನ್ನೋದು ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೂಡ ಈ ಕಾರ್ಯಕ್ರಮನ ಮಾಡಿರೋದು. ಯಾಕೆಂದ್ರೆ ಸಾಕಷ್ಟು ಹಳ್ಳಿಗಳಿಗೆ ನಾವು ಇನ್ನೂ ಬಂದಿದ್ದೀವಿ, ಆದ್ರೆ ಕೆಲವು ಹಳ್ಳಿಗಳಿಗೆ ಇನ್ನೂ ತಲುಪಿಲ್ಲ. ಅದು ತಲುಪುವ ಒಂದು ಕಾರಣಕ್ಕೋಸ್ಕರನೂ ಕೂಡ ಈ ಒಂದು ಕಾರ್ಯಕ್ರಮ ಜನರನ್ನ ಮುಕ್ತವಾಗಿ ಅವರ ಕಷ್ಟಗಳನ್ನ ಕೇಳ್ಬೋದು, ಅವ್ರ ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡ್ಬೋದು. ಅವ್ರ ಊರಲ್ಲಿ ಎಂತ ಸಮಸ್ಯೆಗಳಿದೆ, ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಟ್ರಸ್ಟ್ ಕಡೆಯಿಂದ, ಎಲ್ಲಾ ರೀತಿಯಲ್ಲಿ ಒಂದು ತಿಳ್ಕೊಳ್ಳೋ ಒಂದು ಅವಕಾಶನೂ ಕೂಡ ನನಗೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮದ್ದು. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾವೆಲ್ಲರೂ ಜೊತೆ ಸೇರಿ ಕನ್ನಡ ಭಾಷೆಯನ್ನು ಬೆಳೆಸೋಣ. ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋಣ. ಹಾಗೆ ಟ್ರಸ್ಟ್ ಕಡೆಯಿಂದ ಯಾವ ರೀತಿ ಸೇವೆ ಆಗ್ತಾ ಇದೆ ಇಡೀ ಪಾವಗಡ ತಾಲೂಕಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ, ಅದನ್ನ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಮುಂದಿನ ದಿವಸಗಳಲ್ಲಿ ಏನು ಟ್ರಸ್ಟ್ ಎಷ್ಟು ಸೇವೆ ಮಾಡ್ತಾ ಇದೆ ಪ್ರತಿ ಹಳ್ಳಿಗೂ ತಲುಪುವಂತ ಕೆಲಸ ಮಾಡ್ತೀವಿ. ನನ್ನ ಮೊದಲನೇ ಪ್ರಾಮುಖ್ಯತೆ ಆಗ್ಲೇ ಹೇಳ್ದಂಗೆ ಶಾಲೆಗಳ ಅಭಿವೃದ್ಧಿ ಹಾಗೂ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಆರೋಗ್ಯಕ್ಕೆ, ಉದ್ಯೋಗಕ್ಕೆ ಹಾಗೂ ಶಿಕ್ಷಣಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ. ನಿಮ್ಮ ಮನೆ ಮಗಳಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ನಿಮ್ಮ ಇದೇ ಆಶೀರ್ವಾದ, ಇದೇ ಸಹಾಯ ಮುಂದೆ ನನ್ನ ಮೇಲೆ ಇರಬೇಕು. ನಾವೆಲ್ಲ ಜೊತೆ ಸೇರಿ ನೋವಿಲ್ಲದ ಪಾವಗಡವನ್ನು ಮಾಡೋಣ. ದೇವರು ನಮಗೆ ಕೊಟ್ಟಿರುವಂತಹ ಜೀವನ ತುಂಬಾ ಕಡಿಮೆ. ಆ ಸಮಯದಲ್ಲೇ ನಾವು ಬಾಲ್ಯ ವ್ಯವಸ್ಥೆಯನ್ನು ಒಂದು 20 ವರ್ಷ 25 ವರ್ಷ ಕಳೆದ್ಬಿಟ್ಟಿರ್ತೀವಿ.
ಇನ್ನು ಉಳಿದಿರೋದೇ ಒಂದು 20-25 ವರ್ಷ ನಮ್ಮ ಜೀವನ. ಆ 20-25 ವರ್ಷದಲ್ಲಿ ನನ್ನ ಮಗ, ನನ್ನ ಮಗಳು, ಯುವಕರನ್ನ ಜೋಡಿಸ್ಕೊಂಡು ಪಾವಗಡ ತಾಲೂಕಿನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಮ್ಮ ತಾಲೂಕಲ್ಲಿ ಬಂದು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನೆಲೆಸಿದ್ದಾರೆ. ಈಗ ಬಂಧುಗಳೇ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಆಯ್ತು. ಹಿರಿಯರು ನಮ್ಮ ಶ್ರೀರಾಮಣ್ಣವರು ಹೇಳಿದ್ರು, ಗಿರಿಜಿ ಗಿರೀಶ್ ಅವರು ಹೇಳಿದ್ರು, ಸ್ವತಃ ನಮ್ಮ ಟ್ರಸ್ಟ್ನಿಂದ ಮಾಡಿರ್ತಕ್ಕಂಥ ಒಂದು AVLನೇ ಮಾಡಿ ತೋರಿಸಿದ್ರು. ಎಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ಮನೆಗೆ ವ್ಯಕ್ತಿಗೆ ಅಭಿವೃದ್ಧಿ ಸದ್ದಿಲ್ಲದೆ ಸೇವೆ ಮಾಡುತ್ತಿರುವಂತವರು ಶ್ರೀಮತಿ ಶಶಿಕಲಾ ಅವರು ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು. ಎಲ್ಲೇ ಬಹುಮಾನದ ಕಾರ್ಯಕ್ರಮ ಮುಗಿದ ನಂತರ ಬೇರೆ ಕಾರ್ಯಕ್ರಮ ಶುರುವಾಗುತ್ತೆ. ಇವಾಗ ನಿಲ್ಬೇಡ